ಮಂಗಳೂರಿಗಾಗಮಿಸಿದ ಸ್ವಾಮೀಜಿಯವರು ರಾಮಸೇನೆ ಮುಖ್ಯಸ್ಥ ಪ್ರಸಾದ್ ಅತ್ತಾವರ ಅವರನ್ನು ಭೇಟಿಯಾಗಿ ಪ್ರತಿಭಟನೆಗೆ ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿರುವ ಪ್ರಸಾದ್ ಅತ್ತಾವರ ಪ್ರತಿಭಟನೆಗೆ ಕೈಜೋಡಿಸುವ ಭರವಸೆ ನೀಡಿದ್ದಾರೆ. ಶ್ರೀ ರಾಮಸೇನೆ ಎನ್ನುವಂತಹ ಶಕ್ತಿಯೊಂದಿಗೆ ಶುರು ಮಾಡಿದ್ದೆ. ನಾನೇ ಆಗಿರ್ಬೋದು, ಪ್ರಸಾದ್ ಸರ್ ಆಗಿರ್ಬೋದು, ಎಲ್ಲರನ್ನೂ ಬೆಸೆಯುವ ಕೆಲಸ ಮಾಡ್ತಾ ಇದ್ದೀನಿ. ನಮ್ಗೆ ಅವ್ರು ಬೇಡ, ಇವ್ರು ಬೇಡ ಅನ್ನುವಂಥ ಮಾತು ಯಾರಲ್ಲೂ ಇಲ್ಲ. ನಮ್ಮಲ್ಲಿ ಸಣ್ಣ ಸಂಘಟನೆ, ದೊಡ್ಡ ಸಂಘಟನೆ ಅಂತ ಇಲ್ಲ. ಸಂಘಟನೆಯೇ ಅದು ಇವತ್ತು ಚಿಕ್ಕದಾಗಿರ್ಬೋದು, ನಾಳೆ ದೊಡ್ಡದಾಗಿ ಬೆಳೆಯುತ್ತೆ. ಕಾವೇರಿ ನದಿ ಹುಟ್ಟೋದು 2 ಅಡಿನಲ್ಲಿ ಬೋರ್ಗರ್ದು ಬರೋವಂಥ ನದಿ ಆಗಬೇಕದು. ಅಂಥ ನದಿ ಸಮುದ್ರವಾಗಬೇಕು. ಸಮುದ್ರ ನಾವೆಲ್ಲ ಸಮುದ್ರ ಇದ್ದಂಗೆ, ಹಿಂದೂ ಧರ್ಮ ಸಾಗರ ಅಂತ ಕರಿತೀವಿ. ಹಿಂದೂ ಧರ್ಮ ಸಾಗರವನ್ನು ಸಾಗರವಾಗಿ ಇರೋಕ್ಕೆ ಬಿಡಿ. ನಿಮ್ಮೇಲೆ ತುಂಬ ಪ್ರೀತಿ ಇದೆ ಡಿ ಕೆ ಶಿವಕುಮಾರ್ ಅವರೇ. ನೀವು ಸಾಗರವನ್ನು ಸಾಗರದಂತೆ ತಣ್ಣಗಿರೋಕ್ಕೆ ಬಿಡಲಿಲ್ಲ. ಇದು ಸುನಾಮಿಯಾಗಿ ಏನಾದರೂ ಪರಿವರ್ತನೆ ಆಯಿತು, ಯಾರನ್ನು ಬಿಡಲ್ಲ. ರಾಮದೇವ್ರ ಬೆಟ್ಟ ಕಾಕಾಸುರನನ್ನು ಸಂಹಾರ ಮಾಡಿದ ಬೆಟ್ಟ. ಅವರಿಗೆ ಈ ಒಂದು ಬುದ್ಧಿ ಯಾಕೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಹಿಂದೂ, ಅದಕ್ಕೆ ಹೆಸರು ಮುನೀಶ್ವರ ಬೆಟ್ಟ ಅಂತ ಇದೆ. ಆ ಮುನೀಶ್ವರ ಬೆಟ್ಟದ ಮೇಲೆ ಒಂದು ಯೇಸು ಕ್ರಿಸ್ತರ ಒಂದು ಪ್ರತಿಮೆಯನ್ನು ಹಾಕ್ತಾರೆ ಅಂತ ಹೇಳಿದರೆ, ಈ ರಾಜಕೀಯಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಹೇಳುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾಕಂತ ಹೇಳಿದರೆ ಇದು ಸಣ್ಣ ವಿಚಾರ ಅಲ್ಲ. ಕಪಾಲಿ ಬೆಟ್ಟದಲ್ಲಿ ಏಸು ಪ್ರತಿಮೆ ಸ್ಥಾಪನೆ ವಿರೋಧಿಸಿ ಈ ಹಿಂದೆ ಪ್ರತಿಭಟನೆಗಳು ನಡೆದಿದ್ದವು. ಆದರೆ ಇದೀಗ ಸರ್ಕಾರ ಮತ್ತು ಸಂಘಟನೆಗಳು ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ.